ಕೊರೋನಾ ಭೀತಿಯ ದಿನಗಳಲ್ಲಿ ಬಹಳಷ್ಟು ಕೊರೋನಾ ವಾರಿಯರ್ಸ್ಗಳು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅವರಲ್ಲಿ ಪತ್ರಕರ್ತರ ಪಾತ್ರ ಮಹತ್ವದ್ದು ಅಂತ ಪಲಿಮಾರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಿತೇಂದ್ರ ಫುಟಾಡು ಹೇಳಿದ್ದಾರೆ. ಪಲಿಮಾರು ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ನಡೆದಂತಹ ಕೊರೋನಾ ಸಂತ್ರಸ್ತ ಪಲಿಮಾರು ಆಟೋ ಚಾಲಕರು ಹಾಗೂ ಕಾರು ಚಾಲಕರಿಗೆ ಯುಪಿಸಿಎಲ್ ಕಂಪನಿ ಕೊಡಮಾಡಿದ ಕಿಟ್ ಅನ್ನು ವಿತರಿಸಿ ಮಾತನಾಡಿದರು. ಕೋವಿಡ್ ಸಂದರ್ಭದಲ್ಲಿ ಹೇಳಿಕೆ ನೋಡಿಲ್ಲ. ಅವರ ದಿನಂಪ್ರತಿ ಅವರ ಕೆಲಸದ ವೈಖರಿ ಹೇಗಿದೆ ಅಂದರೆ ಈ ಸಮಾಜದಲ್ಲಿ ಆಗುವವುಗಳು ಸಂವಿಧಾನಾತ್ಮಕವಾಗಿ ನಮ್ಮ ಶಾಸನಬದ್ಧವಾಗಿ ನಡೆಯಬೇಕಾದ ಸರಕಾರಗಳು ಎಲ್ಲಿ ಹಾಜರುವಾಗ ಅಥವಾ ಯಾವುದೇ ರೀತಿಯಲ್ಲಿ ಸಮಾಜದಲ್ಲಿ ಆಗುವ ಎಲ್ಲ ಒಳ್ಳೆಯ ಅಥವಾ ಯಾವುದೇ ಕೆಲಸಗಳನ್ನು ಜನರಿಗೆ ತಲುಪಿಸುವಂಥ ಅಂದರೆ ಅದರ ಬಗ್ಗೆ ವರದಿಯನ್ನು ಮಾಡಿಕೊಂಡು ಜನರಿಗೆ ಅದರ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಗುವ ಹಾಗೆ ಮಾಡುತ್ತಿರುವ ಒಳ್ಳೆಯ ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ. ಇದೇ ಸಂದರ್ಭ ಕಾಪು ತಾಲೂಕು ಪತ್ರಕರ್ತರ ಸಂಘದ ಸದಸ್ಯರನ್ನ ಕೊರೋನಾ ವಾರಿಯರ್ಸ್ ಎಂಬುದಾಗಿ ಗುರುತಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭ ಪತ್ರಕರ್ತರ ಸಂಘದ ಅಧ್ಯಕ್ಷ ಪ್ರಮೋದ್ ಸುವರ್ಣ, ಹಿರಿಯ ಪತ್ರಕರ್ತ ರಾಮಚಂದ್ರ ಆಚಾರ್, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಸುಮಂಗಳ ದೇವಾಡಿಗ, ಸದಸ್ಯೆ ಗಾಯತ್ರಿ ಪ್ರಭು, ಪಿಡಿಒ ಸತೀಶ್ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು.